ಮತ್ತೆ ನೋಡಿ ಚಿಟ್ಚಾಟ್ ಇರೋದು ನನಗೆ, ಶೋ ಮಾಡುದು ಇವರು. ಅದೇ 1.5 ಗಂಟೆ ಕಾಪಾದ ನಿಮ್ಮ ಅಭಿಪ್ರಾಯ. ಗೋವಿಂದ ಎಲ್ಲ ಜಾತ್ರೆಯ ಚಿಂತೆ ಆದ್ರೆ ಇವರಿಗೆ ಪುಂಡಿ ಬೇಯಿಸುವ ಚಿಂತೆ. ಎಂತ ಲವ್ ಮಾರ್ರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ನಾವಿವತ್ತು ಈಗ GL ಮಾಲ್ಗೆ ಬಂದಿದ್ದೇವೆ ಪುತ್ತೂರಿದ್ದು. ಯಾಕಂತ ಹೇಳಿದ್ರೆ ಒಂದು ಸಿನಿಮಾದು ಒಂದು ಮೂವಿ ಅಂದರೆ ಮೀರಾ ಮೂವಿದ್ದು ರಿವ್ಯೂ ತಗೊಳ್ಳಿಕ್ಕುಂಟು, ಹಾಗಾಗಿ ಬಂದಿರೋದು. ಆ್ಯಂಡ್ ಜಾತ್ರೆಗೆ ಕೂಡ ಬಂದ್ವಿ. ಸೊ ಫ್ಯಾಮಿಲಿ ಎಲ್ಲ ಇದ್ದೇವೆ, ಫ್ಯಾಮಿಲಿ ಫ್ರೆಂಡ್ಸ್ ಇದ್ದೇವೆ, ಫ್ಯಾಮಿಲಿ ಎಲ್ಲರೂ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸದ್ಯಕ್ಕೆ ನನ್ನೊಟ್ಟಿಗೆ ಇವಳು ಮಾತ್ರ ಇರುವುದು. ಇನ್ನೆಲ್ಲ ಬರ್ಬೇಕಷ್ಟೇ. ಅವರೆಲ್ಲ ಹಿಂದೆ ಬಂದ್ರು, ನಾವು ಬೇಗ ಬಂದ್ವಿ. ನೋಡಿ GL ಮಾಲ್ ಅಲ್ಲಿ ಇದ್ದೇವೆ. ವೇಟಿಂಗ್, ಕ್ಯಾಮರಾಮ್ಯಾನ್ ಅನ್ನು ವೇಟಿಂಗ್ ಮಾಡ್ತಿದ್ದೇವೆ. ವೇಟ್ ಎಲ್ಲರೂ ಬಂದ್ರಿ. ಈಗ ತಮ್ಮ ಇದ್ದಾನೆ, ಅಜ್ಜರಿದ್ದಾರೆ, ಜನನಿ, ಅಚ್ಚು ಬಿಟ್ಟೆ, ಅದು ನಿತಿನ್ ಅಂತ, ಆ ಕಡೆದು ವಿಘ್ನೇಶ್ ಅಂತ. ಓ ಎಂಚಿನ ವಾ ಫುಡ್ ಎಲ್ಲ ಫುಡ್ ಕ್ಲೋಸ್, ಗೊತ್ತೆಂತೆಲ್ಲ ಖರ್ಚು ಇಳಿತ್ತು. ನೋಡಿ ಚಿಟ್ಚಾಟ್ ಇರೋದು ನನಗೆ, ಶೋ ಮಾಡುದು ಇವರು. ಇವರೆಲ್ಲ ನೋಡುದು. ಲಾಸ್ಟ್ಗೆ ಕಾತು ಗಾತಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ 1.5 ಗಂಟೆ ಕಾಪಾದ ಇನ್ನು ಅಭಿಪ್ರಾಯ. ಅದೇ 1.5 ಗಂಟೆ ಕಾಪಾದ ಇನ್ನು ಅಭಿಪ್ರಾಯ. ನಾವು ಪುತ್ತೂರು ಜಾತ್ರೆಗೆ ಬಂದ್ವಿ. ಇವರು ನೋಡಿ ಎಲ್ಲ ನಮ್ಮದೇ ಗ್ಯಾಂಗ್. ಇಲ್ಲಿ ಎಷ್ಟು ಜನ ಅಲ್ಲ ನಮ್ಮ ಟೋಟಲ್. ನನ್ನೊಟ್ಟಿಗೆ ಇವಳು ಇದ್ದಾಳೆ ಆಯ್ತಾ. ತೆಗೆದುಕೊಂಡಲ್ಲಿ 20 ರೂಪಾಯಿಗಳ ಪೂರ್ಣವರ ಬತ್ತದಿಯವರ ಮೊದಲು ದಾದಪುರ ಗೊಬ್ಬೊಂಡೊಂದು ಬರ್ಪುಣ ಸೀದ ಬೋಪುಣವರ ಬಲೆ ತೂಲೆ ತೂದೆ ಗೊಬ್ಬೊಡದೆ ಇಷ್ಟನ ಮಾತ್ರ ಗೊಬ್ಬಳ ಕೆಲಸ ಇವರೇ ಪ್ರಮೋಷನ್ ಕೊಡ್ತಿದ್ದಾರೆ. ಈ ನಮ್ಮ ಬುದ್ಧಿ ಬಲೆ 50 ರೂಪಾಯಿಗೆ ಆಗಿ ರಿಂಗು ಕೊರ್ಪ ಅವುಗಳು 5 ಲವ್ ಬಾಡ್ಸ್ ಅಂತಲೇ 1 ರ್ಯಾಬಿಟ್ ಎಂದಿಗೆ ಫಿಶ್ ಡ್ರಿಂಕ್ ಡಬ್ಬಾಡ್ ಪಾರಿ ವಾಲ ಉಂಟು. ಅವು ಕರೆಕ್ಟ್ ನೋಡು, ರಿಂಗ್ ಕರೆಕ್ಟ್ ಮಾತ್ರ. ಅವಳು ಎದುರು ಸಾರ್ತನ್ ಸೀದ ಹೋದಲ್ಲ ರೆಂಟ ಬಲೆ ಅಲ್ಲಿ 50 ರೂಪಾಯಿನ ತೊಂಬಾದೆ ಮಲಮಲ್ಲ ಐಟಮ್ ಬತ್ತವಲ್ಲಿ 300 ತೂಲೆಗೆ ಎಂಚುಂಡು ಬಲೆ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ರೈತೊಟ್ಟಿಗೆ ಮೊಬೈಲ್ ಎಲ್ಲ ಉಂಟು. ನಿಂಗ್ಲೆಗೋಸ್ಕರ ಇಂತನೇ ಗೊಬ್ಬುಂಟು.
భలే ఇంట్లోకి పాతుకోలేదా కాస్తుంది ఏదైనా పట్టు భలే పుండి మ్యాన్ ఫుల్ పుండి జోలి పుండి ಗಾಯ್ಸ್ ಫುಲ್ ಪುಂಡಿ ಪುಂಡಿ ಎಂತ ಆಗ್ಬೇಕು ತೆಗ್ದು ಕೊಡ್ತೀಯಾ ಶ್ಶೇ. ಪಾಪ ಅವರನ್ನು ನಂಪಿಸುದು ಇವನು. ಬನ್ನಿ ಜನರೇ, ಯಾಕೆ ನೀವು ಬೇಜಾರು ಮಾಡ್ತೀವಿ? ನೋಡಿ ಪುತ್ತೂರು ಜಾತ್ರೆಯಲ್ಲಿ ಎಂತೆಲ್ಲ ಸಿಗ್ತದೆ ಅಂತ ನೋಡಿ. ಹಾ ಸಚಿನ್ ಭಾಯ್ ಬೋಲರ್ ಎಲ್ಲ ನೋಡುದು ಮಾತ್ರ ಆಯ್ತು ಇವರು ಮಂಗಗಳಾಗೆ ತಕೊಳ್ಳುವುದೇ ಇಲ್ಲ. ಪಾಪ ಅವ್ರು ನೋಡಿ ಬಾಕಿ ಬೋರ್ಡನ್ನು ಅದು ಮತ್ತೆ ಚಕ್ ಮಾಡ್ಲಿಕ್ಕೆ ಉಂಟು. ಸಿಪ್ಪವೇ ಅವ ಮಂಗ ಮಾಡುದಷ್ಟೇ ಆಯ್ತಾ, ಬರುದಿಲ್ಲ, ವಾಪಸ್ ಬರುದಿಲ್ಲ ಅವ. ಒಂದು ಕೂಡ ಇಲ್ಲ. ಚಿನ್ನಯ್ಯ ಮ್ಯೂಟ್ ವರ್ಡ್ಸ್ ಎಲ್ಲ ಹೇಳ್ಬಾರ್ದು ಗೊತ್ತಾಯ್ತಾ, ಮಂಗಗಳಾಗೆ. ಯಾವತ್ತ ಬಾರ್ದು ಉಡ್ತಾರೆ ಇವ್ರು ಹೇಳುದು. ಒಮ್ಮೆಲೆ 12 ಮರಿ ಇರ್ತದಂತದ್ದು. ಒಮ್ಮೆ ಹೋದ್ರು ನೋಡಿ, ಅದು ಹುಡುಗ ಹುಡುಗಿ ಅಂತ ಇವರಿಗೆ ಕನ್ಫ್ಯೂಸ್ ಅಂತೆ. ನಿಮಗೆ ಹುಡುಗ ಆದ್ರೇನು ಹುಡುಗಿ ಆದ್ರೇನು? ಡನ ಕಂತಲ್ಲಿ ಸಿಗ್ತದ ಬೇರೊಂದು ಬಾಯಲ್ಲಿ ಇವರನ್ನು ಕರ್ಕೊಂಡು ಬಂದು ಇಡೀ ಮರ್ಯಾದೆ ತೆಗಿತಿದ್ದಾರೆ ಆಯ್ತಾ. ಈಗ ಇದಕ್ಕೆ ಅಂತ ಹೇಳಿ ಉಂಟ ದೇವರಿಗೊತ್ತು. ಪುತ್ತೂರಲ್ಲಿ ಉಂಟು. ಇಬ್ಬರಿ ಎಲ್ಲ ಮಂಗಗಳಾಗಿ. ಎಂತ ಧರ್ಮ ದಾನ ಅಂತೀರಿ ಕನ್ನಡ. ಇವರಿಗೆ ಧರ್ಮಕ್ಕೆ ಸಿಕ್ಕಿದಂತ ಏನು ಮಾಡ್ಬೋದು. ಇವರೆಲ್ಲ ಜಾತ್ರೆಯ ಚಿಂತೆ ಆದ್ರೆ ಇವರಿಗೆ ಪುಂಡಿ ಬೇಯಿಸುವ ಚಿಂತೆ. ಎಂತ ಲವ್ ಮಾರ್ರೆ ಜಾತ್ರೆಯಲ್ಲಿ ಸಹ ನೆಟ್ವರ್ಕ್ ಸಿಗ್ತದಾ? ಇಲ್ಲಿ ನೆಟ್ವರ್ಕ್ ಇಲ್ಲ ಜಾತ್ರೆಯಲ್ಲಿ. ಎಂಗೇಜ್ಮೆಂಟ್ಗೆ ರಿಂಗ್ ತೆಗೆದು ಕೊಡ್ತಿದ್ದಾರೆ. ದಾನ ಶೂರ ಕರ್ಣ. ಗಂಟೆ ಬೇಕಾದ್ರೆ ಅಲ್ಲಿ ಉಂಟು. ನೋಡಿ ಗೌರ್ಮೆಂಟ್ ಖರ್ಚಿಗೆ ಬೇಕಾದ ತಗೊಂಡೋಗಿ ನನಗೆ. ಇವರ ಮಕ್ಕಳಿಗೆ ಈಗಲೇ ಗೊಂಬೆ ತಗೊಳ್ತಿದ್ದಾರೆ. ಇವರಿಗೊಂದು ಮದುವೆ ಆಗಿದೆ, ಅವರಿಗೆ ಮದುವೆ ಆಗಿಲ್ಲ. ಅವನು 2ನೇ ನೋಡ್ತಿದ್ದಾನೆ. ಲಾಕಡಿ ಬೋಂಡ ನಮ್ಮ ಕುಲ್ಲೋಡವ ಬದಲು ನಮ್ಮ ಮಾರೋಡವ ವಿಘ್ನೇಶ್ ನಂಜಿದೆ ತೊಲ್ಲೆ ಮಸ್ತುಂಡು. ತರೆ ಟೀಪಲ್ಲ ಅವ್ರು ಬಾರಿಸೋರು ನೀರಿನ ಬಾಲೆಗ್ಲ ಅದೇ ಅದೇ ಮುಗುಲ್ ಎಕ್ಸ್ಚೇಂಜ್ ಮಂತ್ ಕಾಣ್ತೀನಿ ಒಂಜೇನು ಕೊಡ್ತು ಡ್ಯಾಮೇಜ್ ಒಂದು ಡ್ಯಾಮೇಜ್ ಉಂಟು ಅಂತ ಹೇಳಿ
ಒಂದು ಎಕ್ಸ್ಚೇಂಜ್ ಮಾಡಿ ತಂದ್ರು. ಇದು ಮತ್ತೊಂದು ಕಲರ್ ಗೊಂಬೆ, ಅದು ಇವರ ಮಗಳಿಗೆ ಕೊಡ್ಲಿಕ್ಕೆ ಹೋಗುದು, ಕೊಡ್ಲಿಕ್ಕೆ. ಅದೇ ನೋಡಿ ಸೆಲ್ಫಿ ತೆಗೆಯುದು, ಮೂರ್ತಿಗಳು. ಅದು ನಾವು ಮತ್ತೆ ಫೈಂಟ್ ಆಗ್ತೀವಿ. ನೋಡಿ ನೋಡಿ ಪುತ್ತೂರಿನ ಜಾತ್ರೆ ನೋಡಿ ಎಷ್ಟು ಚಂದ, ಎಷ್ಟು ಚಂದ. ಇವಳು ಸಜ್ಪದವಳು. ಎಲ್ಲಿಗೆ ಬಂದದ್ದು ನಾವು? ಎಲ್ಲಿಗೆ ಬಂದದ್ದು? ಮಿಜಾರಿಗೆ. ಹೌದು, ಅಲ್ಲಿಗೆ ಚಂದ್ರನ. ಇದು ಹೀಗೆ ಅಂತೆಲ್ಲ ಬರ್ತಿದ್ರಲ್ಲ ತೆಗೊಳ್ತಾರೆ. अच्छा नहीं है, अच्छा है भैया, वो निकल चुका है, वो खराब है इधर. 100 ಚೆಕ್ ಬುಟ್ಟಿತ್ತು ನೋಡಿ, ಇವರು ಮಾಲಿಗೆ ಬಂದು ಒಂದು ಹೊಸ ಡ್ರೆಸ್ ತೆಕೊಂಡಿದಾರಂತೆ. ಬಿಲ್ಲು ಕೂಡ ಉಂಟು. ತೇರ್ ಹತ್ರ ಬಂದ್ವಿ ನಾವು. ಇನ್ನೆರಡೇ ದಿನ ಇರುದು ತೇರಿಗೆ. ನಾವಿವತ್ತು ಬಂದಿದ್ದು ಏಪ್ರಿಲ್ 15, ತೇರಿರುವುದು ಏಪ್ರಿಲ್ 17ಗೆ. ಇಂದು ಬೆಟ್ಟರು. ಅಮ್ಮ ಮನೆಯಲ್ಲಿ ಮಕ್ಕಳಿಲ್ಲ. ಮತ್ತೆ ಅದು ಒಂದು ಉಂಟಲ್ಲ, ಮತ್ತೆ ಅದನ್ನ ಇಲ್ಲಿ ಕೊಟ್ಟು ಒಂದು 4 ವರ್ಷ ಆಗ್ಲಿ ನನಗೆ ಮದುವೆ ಆಗ್ತದೆ. ಹಳೆ ಗೋಪಾಸ್ತಿನಿಯ ಪಾಪ. ಫೈನಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನಾವು. ಹೋಟೆಲ್ಗೆ ಊಟಕ್ಕೆ ಬಂದ್ವಿ. ನೋಡಿ, ನಮ್ಮ ಮನ್ವಿತ್ತು ಅಂತ ಒಬ್ಬ ಸಣ್ಣ ಹುಡುಗ ಬಾಕಿಯಾಗಿದ್ದಾನೆ. ಅವನಿಗೆ ಎದುರಿಸ್ಬೇಕು ಅಂತ ನಾವು ಈಚೆ ಬಂದು ನಿಂತಿದ್ದೇವೆ. ಅಲ್ಲಿ ಹೋಟೆಲಿಂದ ಈಚೆ ಬಂದಿದ್ದೇವೆ. ನೋಡಿ, ಈಗ ಬರುವಾಗ ಅವನ ರಿಯಾಕ್ಷನ್ ಹೇಗಿರ್ತದೆ ನೋಡು. ಗಾಡಿ ಇಟ್ಟು ನಾವು ಪಲ್ಟಿ ಆಗ್ಲಿಕ್ಕಿಲ್ಲಲ್ಲ. ನೋಡುವ ನಮ್ಮ ಮನ್ವಿತ್ ಬಾಯ್ನ ರಿಯಾಕ್ಷನ್ ಹೇಗಿರ್ತದೆ ಅಂತ. ರಾತ್ರಿ ಜಾಗರಣೆ ಮಾಡ್ಕೊಂಡು ಕೂತಿದ್ದಾರೆ, ಪ್ರತಿಭಟನೆ. ಹಿಂಗಿದು ಬೇಕಿತ್ತ ಮಗದೆ. ಫೈನಲಿ ಬಂದ. ನಾವಿಲ್ಲಿದ್ದೇವೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹೆದ್ರು ಬುಕ್ಕಲ್ಲ ಬಂದಿದ್ದಾನೆ, ಕೂಗಿದಾನ ಅಂತ. ಕಣ್ಣಲ್ಲೆಲ್ಲ ನಿಲಿಕೆ ಆಗಿದೆ. ಈ ಧರ್ಮಗೆ ಈ ನಮ್ನೆ ಅನ್ಪ ಒಲ್ಲ ಕಾಸು ಕೊಡ್ತೀನಿ ನಿಂಗೆ ಅಂತ ಒಂಜಿ ಗಂಟದಿಂದ ಒಂಜಿ ಪುಣ್ಯ ಮಾರ ಮದ್ಮಾದ ಪುಣ್ಯ ಬಡದಿಗೆ ಬಳಸ್ತಾರೆ ದುಃಖ ಕ್ರಿಕೆಟ್ ಮ್ಯಾಚ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾಳೆಗೆ ಬಿಟ್ಟರೆ ಸಿಗೋಣ. ಟೇಕ್ ಕೇರ್.